ಸಚಿವ ಅಥವಾ ಶಾಸಕ ಸ್ಥಾನ ಬೇಕು, ಹಿಂದುತ್ವ ಬೇಕು ಎಂದಿದ್ದರೆ ನನಗೆ ಹಿಂದುತ್ವವೇ ಬೇಕು ಎಂದಿದ್ದ ಸಚಿವ ಸುನಿಲ್ ಕುಮಾರ್ ಇದೀಗ ನೈತಿಕತೆ ಇದ್ದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶದ ನೆಪದಲ್ಲಿ ದೇವಾಲಯಗಳ ಧ್ವಂಸಕ್ಕೆ ರಾಜ್ಯ ಬಿಜೆಪಿ ಸರ್ಕಾರವೇ ಕಾರಣ. ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ಆದ ದೇವಸ್ಥಾನ, ಗೋವು ಮೊದಲಾದ ವಿಚಾರಗಳನ್ನು ತನ್ನ ರಾಜಕೀಯ ಬಂಡವಾಳವನ್ನಾಗಿಸಿ ಅಧಿಕಾರಕ್ಕೆ ಬಂದವರು ದೇವಸ್ಥಾನವನ್ನ ಕೆಡವುವುದರ ಮೂಲಕ ತಮ್ಮ ಅವಕಾಶವಾದಿ ರಾಜಕಾರಣವನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಒಂದು ಸರ್ಕಾರಕ್ಕಿಂತ ಜಿಲ್ಲಾಡಳಿತ ದೊಡ್ಡದಾಯಿತೆ. ಸರ್ಕಾರ ಮನಸ್ಸು ಮಾಡಿದ್ರೆ ತಕ್ಷಣವೇ ದೇಗುಲಗಳ ನೆಲಸಮ ನಿಲ್ಲಿಸಬಹುದಿತ್ತು. ಸರ್ಕಾರದ ಭಾಗವಾದ ಸುನಿಲ್ ಕುಮಾರ್ ನೀವು ಅದನ್ನು ಮಾಡುತ್ತಿಲ್ಲ ಎಂದು ಕಾರ್ಕಳ ಯುವ ಕಾಂಗ್ರೆಸ್ ಅಧ್ಯಕ್ಷ ಯೋಗೀಶ್ ಎನ್ನ ಆರೋಪಿಸಿದ್ದಾರೆ. ಇದರ ಬಗ್ಗೆ ಒಬ್ಬನೇ ಒಬ್ಬ ಕಾರ್ಕಳ ಶಾಸಕರಾದಂತಹ ಇಂಧನ ಸಚಿವರಾದಂತಹ ಸುನಿಲ್ ಕುಮಾರ್ ಅವರು ಸದಾ ಹಿಂದುತ್ವದ ವಿಚಾರ ಬಂದಾಗ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ. ಮೊನ್ನೆ ದಿನ ಬೆಳ್ಮಣ್ಣಲ್ಲಿ ಬಂದು ಒಂದು ಕಡೆ ಹಿಂದುತ್ವ, ಇನ್ನೊಂದು ಕಡೆ ಅಧಿಕಾರ, ಸಚಿವ ಸ್ಥಾನ, ಶಾಸಕ ಸ್ಥಾನ ಇಟ್ಟರೆ ನನ್ನ ಮೊದಲನೇ ಆಯ್ಕೆ ಹಿಂದುತ್ವ ಆಗಿರ್ತದೆ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಇದೀಗ ಸುಮಾರು 800 ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಮೈಸೂರಿನ ದೇವಾಲಯಗಳಿರ್ಬೋದು, ಕುಣಿಗಲ್ನ ದೇವಾಲಯಗಳಿರ್ಬೋದು, ಇಂತಹ ಹಲವಾರು ದೇವಾಲಯಗಳನ್ನ ಇವತ್ತು ಒಡೆಯತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದೇ ರೀತಿ ಯಾವಾಗಲೂ ಹಿಂದುತ್ವ ಹಾಗೂ ಹಿಂದೂಗಳ ಪಕ್ಷ ಎಂದು ಹೇಳಿಕೊಂಡು ಬಂದಿರುವಂತಹ ಬಿಜೆಪಿಯವರು ಇದರ ಬಗ್ಗೆ ಒಬ್ಬನೇ ಒಬ್ಬ ಕೂಡ ಬಾಯಿ ಬಿಡ್ತಾ ಇಲ್ಲ. ಅದೇ ರೀತಿ ನಮ್ಮ ಇಂಧನ ಸಚಿವರು, ಕಾರ್ಕಳದ ಶಾಸಕರು ಇದರ ಬಗ್ಗೆ ಒಂದೇ ಒಂದು ಮಾತನಾಡದೆ ಪಕ್ಕಾ ಮೌನ ವಹಿಸಿಕೊಂಡು ಕುಳಿತಿದ್ದಾರೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಿಂದುತ್ವ